ಕಾರಿನ ಅಡಿಗೆ ಬಿದ್ದ ಬಾಲಕನೋರ್ವ ಪವಾಡ ಸದೃಶವಾಗಿ ಪಾರಾದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಇರಾದ ಬಳಿ ನಡೆದಿದೆ. ಘಟನೆಯ ಕುರಿತು ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಶಿವಾನಂದ್ ಎಂಬವರ ಪುತ್ರ 12 ವರ್ಷದ ಮನೋಜ್ ಎಂಬ ಬಾಲಕ ತನ್ನ ಮನೆಯ ಅಂಗಳದಿಂದ ದಿಢೀರಾಗಿ ರಸ್ತೆಗಿಳಿದು ದಾಟಲೆಂದು ಓಡಿದ್ದು ಇನ್ನೊಂದು ಬದಿಯಿಂದ ಬರ್ತಾ ಇದ್ದ ಆಲ್ಟೋ ಕಾರ್ ಡಿಕ್ಕಿಯಾಗಿದೆ. ಕಾರಿನ ಎದುರಿಗೆ ಬಾಲಕ ದಿಢೀರಾಗಿ ಬಂದಿದ್ದರಿಂದ ಗಲಿಬಿಲಿಗೊಂಡ ಕಾರು ಚಾಲಕ ಅಪಘಾತವನ್ನು ತಪ್ಪಿಸಲು ಯತ್ನಿಸಿದ್ದಾನೆ. ಆದರೆ ಅಷ್ಟರಲ್ಲಿ ಕಾರು ಡಿಕ್ಕಿಯಾಗಿ ಬಾಲಕ ಕಾರಿನ ಅಡಿಗೆ ಬಿದ್ದಿದ್ದು ರಸ್ತೆ ಬದಿಯ ಪೊದೆಯ ಮೂಲಕ ಆತನ ಮೇಲಿನಿಂದಲೇ ಕಾರು ಹರಿದು ಹೋಗಿದೆ. ಅವಘಡದಿಂದಾಗಿ ಬಾಲಕನ ಎಡಗಾಲು ಮುರಿತಕ್ಕೆ ಒಳಗಾಗಿದ್ದು ಪ್ರಾಣಾಪಾಯದಿಂದ ಪವಾಡ ಸದೃಶವಾಗಿ ಪಾರಾಗಿದ್ದಾನೆ.